ಏನ್ ಮಗ ಬಾರಿ ಖುಷಿಯಲ್ಲಿದ್ಯಾ? ನೋಡಿ ಅಮ್ಮ, ನಾವು ವಾಲಿಬಾಲ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿ. ಹೌದಾ? ಕಂಗ್ರಾಚುಲೇಷನ್. ಇದೇನಮ್ಮ? ಅದು ಬೆವರಿ ನನ್ನ ಮುಖದ ಮೇಕಪ್ ಎಲ್ಲ ಹೋಯ್ತು ಮಗ. ಇದೆಂತ ಫುಲ್ ಮೇಕಪ್ ಹೋಗಿದೆ. ಏನ್ ಮಗ ಎಲ್ಲಿ ಹೊರಟಿದ್ಯಾ? ನಾ ಮ್ಯಾಚಿಗೆ ಹೋಗ್ತಿದ್ದೆ ನಾನು. ಹೌದಾ? ಓಕೆ, ಆಲ್ ದ ಬೆಸ್ಟ್ ಮಗ. ಬೇಡ ಬೇಡ, ನಿಮ್ದು ಮೇಕಪ್ ನನ್ನ ಡ್ರೆಸ್ ಅಲ್ಲಿ ಆಗುದು ಬೇಡ. ಈ ಸಲ ಹಾಗೆ ಏನಾಗುದಿಲ್ಲ, ಯಾಕಂದ್ರೆ ಈ ಸಲ ನಾನು ನಾನ್ ಸ್ಟಿಕ್ ವಾಟರ್ ಪ್ರೂಫ್ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ. ಹೌದಾ? ಬಟ್ ನೋಡು. ಓ, ಅದೇಗೆ? ಈ ಸಲ ನಾನು ಫೇಸಸ್ ಕೆನಡಾ ನಾನ್ ಸ್ಟಿಕ್ ಮೇಕಪ್ ಯೂಸ್ ಮಾಡ್ತಿದ್ದೀನಿ ನೋಡಿ. ನಾನಿವತ್ತು ಮೊದಲಿಗೆ ಫೇಸಸ್ ಕೆನಡಾ ಅಲ್ಟಿಮೇಟ್ ಪ್ರೋ ಫಿಕ್ಸರ್ ನ ಬಳಸ್ತಾ ಇದ್ದೇನೆ ಆಸ್ ಎ ಬೇಸ್. ಇದು ವಾಟರ್ ಪ್ರೂಫ್ ಹೈಡ್ರೇಟಿಂಗ್ ಜೊತೆಗೆ ತುಂಬಾ ಲಾಂಗ್ ಲಾಸ್ಟಿಂಗ್ ಕೂಡ. ಫೌಂಡೇಶನ್ ಗೆ ಇಲ್ಲಿ ನಾನು ಫೇಸಸ್ ಕೆನಡಾ ಅವರ ಆಲ್ ಡೇ ಹೈಡ್ರಾಮ್ಯಾಟ್ ಫೌಂಡೇಶನ್ ಬಳಸ್ತಾ ಇದ್ದೇನೆ. ಇದು 3-in-1 ಫೌಂಡೇಶನ್. ಈ ಒಂದು ಫೌಂಡೇಶನ್ ಲೈಟ್ ವೇಟ್, ಇದು ಮ್ಯಾಟ್ ಫಿನಿಶ್ ಕೊಟ್ಟು 24 hours ಮಾಯಿಶ್ಚರೈಸಿಂಗ್ ಆಗಿ ಇಟ್ಟಿರುತ್ತೆ. ಲಿಪ್ಸ್ಟಿಕ್ ಗೆ ಇಲ್ಲಿ ನಾನು ಫೇಸಸ್ ಕೆನಡಾ ಅವರ ಕಾಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಿದ್ದೀನಿ. ಇದು ಲಾಂಗ್ ಲಾಸ್ಟಿಂಗ್ ಕೊಡುತ್ತೆ, ಹಾಗೇನೆ ನಾನ್ ಸ್ಟಿಕ್. ಫೈನಲ್ ಟಚ್ ಗೆ ಮತ್ತೆ ನಾನು ಫೇಸಸ್ ಅಲ್ಟಿಮೇಟ್ ಪ್ರೋ ಫಿಕ್ಸರ್ ನ ಹಾಕೊಂಡೆ. ನಿಮ್ಗೂ ಬೇಕಿದ್ರೆ ಇಲ್ಲಿ ಕಾಣಿಸಿರೋ ಸ್ಕ್ಯಾನರ್ ಗೆ ಕ್ಲಿಕ್ ಮಾಡಿ ಆರ್ಡರ್ ಕೊಡಬಹುದು. ಥ್ಯಾಂಕ್ ಯು.